ಹಲೋ, ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ 100% ಪರ್ಫೆಕ್ಟ್ ಆಗಿ ಬೆಳ್ಳಗಾಗಿರುವ ತಲೆ ಕೂದಲನ್ನ ಮನೆಯಲ್ಲೇ ಮದಿರಂಗಿ ಪೌಡರ್ ಮತ್ತೆ ಇಂಡಿಗೋ ಪೌಡರ್, ಇದು ಎರಡು ಕೂಡ 100% ಪ್ಯೂರ್ ಆಗಿರುವಂಥದ್ದು ಮತ್ತೆ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನ ಉಪಯೋಗ ಮಾಡಿಕೊಂಡು ನಮ್ಮ ತಲೆ ಕೂದಲು ಬ್ಲ್ಯಾಕ್ ಆಗೋ ಥರ ಕಲರಿಂಗ್ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇದಕ್ಕಿಂತ ಮುಂಚೆ ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇರ್ ಕಲರ್ ರೆಡಿ ಮಾಡಿಕೊಂಡು ಯಾವ ಥರ ನಾವು ಅಪ್ಲೈ ಮಾಡಿಕೊಂಡು ಕಲರಿಂಗ್ ಮಾಡ್ಕೋಬಹುದು ಅಂತ ಹೇಳಿದ್ದೇನೆ. ಇದು 100% ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಹೇಳ್ತಾ ಇರುವಂಥದ್ದು. ಆದರೆ ತುಂಬಾ ಜನ ವಿಡಿಯೋನ ಪೂರ್ತಿಯಾಗಿ ನೋಡಲ್ಲ, ಅರ್ಧರ್ಧ ನೋಡ್ಬಿಟ್ಟು ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಫೇಕ್ ವಿಡಿಯೋ ಏನೆಲ್ಲ ಕಮೆಂಟ್ ಮಾಡ್ತಾರೆ. ಆದರೆ ನನಗೇನಿಲ್ಲ. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ 100% ರಿಸಲ್ಟ್ ಬರುತ್ತೆ. ಯಾಕಂತಂದರೆ ನಾನು ಇದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ನಾನು ತುಂಬ ರೇರ್ ಹೊರಗಡೆಯಿಂದ ಮಾರ್ಕೆಟಿಂದ ಸಿಗುವಂಥ ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡುವಂಥದ್ದು. ಒಂದು ವೇಳೆ ಅಂತ ಎಮರ್ಜೆನ್ಸಿ ಇದ್ರೆ ಎಲ್ಲಾದರೂ ಇಮಿಡಿಯೇಟ್ ಆಗಿ ಹೋಗಬೇಕು ಅಂತಿದ್ರೆ ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಡೈನ ಉಪಯೋಗ ಮಾಡ್ತೀನಿ. ಇದ್ರ ಬಗ್ಗೆ ಕೂಡ ನಾನು ಈ ಹಿಂದಿನ ವಿಡಿಯೋದಲ್ಲಿ ಯಾವ್ದು ಅತ್ಯುತ್ತಮವಾಗಿರುವಂಥ ನ್ಯಾಚುರಲ್ ಹೇರ್ ಡೈ ಇದೆ ಅನ್ನೋದ್ರ ಕೂಡ ವಿಡಿಯೋ ಮಾಡಿದೆ ಮಾರ್ಕೆಟಲ್ಲಿ. ಅದರದ್ದು ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಅದು ಯಾವುದು ಬೇಡ, ಮನೆಯಲ್ಲೇ ಮಾಡ್ಕೋಬಹುದು ನಾವು ಕಲರಿಂಗ್. ತುಂಬ ಸುಲಭವಾಗಿ ತುಂಬ ಸೂಪರ್ವಾಗಿ ಹೇರ್ ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ನಾನು ಮಾಡಿ ತೋರಿಸಲ್ಲ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ನೋಡಿ ನೀವು ಮನೆಯಲ್ಲೇ ಟ್ರೈ ಮಾಡಿ. ಯಾವ ಕೆಮಿಕಲ್ ಇರುವಂಥ ಹೇರ್ ಡೈ ಕೂಡ ಬೇಡ, ಮನೆಯಲ್ಲೇ ಕಲರಿಂಗ್ ಮಾಡ್ಕೋಬಹುದು. ಆದರೆ ಒಂದು ನಿಮಗೆ ತಾಳ್ಮೆ ಇರಬೇಕು, ನೀವು ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. 100% ರಿಸಲ್ಟ್ ಬರುತ್ತೆ. ಇವಾಗ ಮೊದಲನೇದಾಗಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಯಾವುದು? ನಮಗೆ ಹೆನ್ನ ಪೌಡರ್ ಅಂದರೆ ಮದರಂಗಿ ಪೌಡರ್ 100ರಿಂದ 250 ಗ್ರಾಮ್. ಇದು ಹೇಗೆ ಅಂತಂದರೆ, ನೀವು ಪ್ಯೂರ್ ಆಗಿರೋದನ್ನೇ ತಗೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಫ್ರೆಶ್ ಆಗಿರುವಂಥ ಪ್ಯೂರ್ ಆಗಿರುವಂಥ ಹೆನ್ನ ಪೌಡರೇ ಬೇಕು. 1 ವರ್ಷ ಹಳೆ ಮದರಂಗಿ ಪೌಡರ್ ಅಥವಾ ಇಂಡಿಗೋ ಪೌಡರನ್ನು ನೀವು ತಗೊಬಂದು ಹಾಕಿದ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ. ನೀವು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡ್ಕೊಳ್ಳಿ ತರುವಾಗ. ಪ್ಯೂರ್ ಆಗಿರೋದನ್ನೇ ತಗೊಂಬನ್ನಿ. ಲಿಂಕ್ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಇಲ್ಲದಿದ್ರೆ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಹೋಗಿ 100% ಪ್ಯೂರ್ ಆಗಿರುವಂಥ ಹೆನ್ನ ಕೊಡಿ, ಮದರಂಗಿ ಕೊಡಿ, ಅದು 100% ಪ್ಯೂರ್ ಆಗಿರುವಂಥ ಇಂಡಿಗೋ ಪೌಡರ್ ಕೊಡಿ ಅಂತಂದರೆ ಕೊಡ್ತಾರೆ, ಅಲ್ಲೂ ಸಿಗುತ್ತೆ. ಇಲ್ಲ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಮೊದಲಿಗೆ 100ರಿಂದ ಅಂದರೆ 100ರಿಂದ 250 ಗ್ರಾಮ್ ಅಂದರೆ ಒಂದು 100ರಿಂದ 1/4 kg ಮದರಂಗಿ ಪೌಡರ್ ಬೇಕಾಗುತ್ತೆ. ನಿಮ್ಮ ತಲೆ ಕೂದಲು ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ ಅದರ ಮೇಲೆ ಹೋಗುತ್ತೆ. ಎರಡನೇದು 50ರಿಂದ 100 ಗ್ರಾಮ್ ನಮಗೆ ಇಂಡಿಗೋ ಪೌಡರ್. ಇದು ಕೂಡ ಒಂದು ಗಿಡದ ಎಲೆಯ ಪೌಡರ್, ಇದು ಕೂಡ ನ್ಯಾಚುರಲ್. ಇನ್ನು ಇದನ್ನ ನಮಗೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಟೀ ಡಿಕಾಕ್ಷನ್. ಟೀ ಡಿಕಾಕ್ಷನ್ ನಿಮ್ಗೆ ಗೊತ್ತು. 1-2 ಚಮಚದಷ್ಟು ಟೀ ಪೌಡರನ್ನು ನೀರಿಗೆ ಹಾಕಿ 1-1.5 ಗ್ಲಾಸಷ್ಟು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಆ ಡಿಕಾಕ್ಷನ್ ಅನ್ನು ರೆಡಿ ಮಾಡಿಟ್ಕೊಳ್ಳಿ. 4ನೇದು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಮಗೆ ಲಿಂಬೆ ರಸ. ಟೀ ಡಿಕಾಕ್ಷನ್ ಏನಕ್ಕೆ ಅಂತಂದ್ರೆ, ತಲೆ ಮದರಂಗಿ ಕೊಡುವಂತಹ ಕಲರ್ ಇದೆಯಲ್ಲ, ಅದು ಸ್ಟ್ರಾಂಗ್ ಆಗುತ್ತೆ. ಲೆಮನ್ ಯಾಕಂತಂದ್ರೆ ಕಲರ್ ಬೇಗ ಆಕ್ಟಿವೇಟ್ ಆಗೋ ತರ ಮಾಡುತ್ತೆ. ನಮಗೆ ಮದರಂಗಿದು ಕಲರ್ ತುಂಬಾ ಸ್ಟ್ರಾಂಗ್ ಆಗಿ ಬಿಡೋ ಹಾಗೆ ಮಾಡುತ್ತೆ. ಅದಾದ ನಂತರ ಸ್ವಲ್ಪ ನಿಮ್ಮ ಹತ್ರ ಇದ್ರೆ ಅಲೋವೆರಾ ಜೆಲ್, ಪ್ಯೂರ್ ಆಗಿರುವಂಥದ್ದು. ಯಾವ್ದ್ಯಾವ್ದನ್ನೋ ತಗೊಂಬಂದು ಕಲಬೆರಕೆ ಇರುವಂಥದ್ದನ್ನ ತಗೊಂಬಂದು ನಾನು ಅದನ್ನ ಯೂಸ್ ಮಾಡಿದೆ, ನನಗೆ ಇರಿಟೇಷನ್ ಶುರುವಾಯಿತು, ಇಚ್ಚಿಂಗ್ ಶುರುವಾಯಿತು ಅಂತಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ನೀವು ಯಾವಾಗಲೂ ತಲೆ ಕೂದಲಿಗಿರ್ಬೋದು, ಸ್ಕಿನ್ಗಿರ್ಬೋದು ಏನಾದರೂ ಪ್ರಾಡಕ್ಟ್ಗಳನ್ನು ಟ್ರೈ ಮಾಡ್ತೀರಾ ಅಂತಂದರೆ ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಕೈಗೆಲ್ಲ ಸ್ವಲ್ಪ ಹಚ್ಬಿಟ್ಟು ಇರಿಟೇಷನ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕೊನೆಗೆ ಹಚ್ಕೊಳ್ಳಿ. ಕರೆಕ್ಟಾಗಿ ಪ್ರೊಸೀಜರ್ಸನ್ನು ಫಾಲೋ ಮಾಡಿದರೆ ರಿಸಲ್ಟ್ ಸಿಗುತ್ತೆ. ತಾಳ್ಮೆ ಬೇಕು. ಅಲೋವೆರಾ ಜೆಲ್ ಸ್ವಲ್ಪ 1-2 ಚಮಚದಷ್ಟು ಬೇಕಾಗುತ್ತೆ. ಕೋಕೋನಟ್ ಆಯಿಲ್ ಈ ಆಪ್ಷನಲ್. ಯಾಕಂತಂದ್ರೆ ಕೆಲವರ ತಲೆ ಕೂದಲು ಅಂದರೆ ಈ ಸ್ಕಾಲ್ಪ್ ಇದೆಯಲ್ವಾ, ಅದು ತುಂಬಾ ಡ್ರೈ ಇರುತ್ತೆ. ಆ ಥರ ಇದ್ರೆ ಮಾತ್ರ ಸ್ವಲ್ಪ ಕೋಕೋನಟ್ ಆಯಿಲ್ ಬೇಕಾಗುತ್ತೆ. ಆಮೇಲೆ ನಿಮಗೆ ಎಲ್ಲಾದ್ರೂ ಆಪ್ಷನ್ಸ್ ಇದೆ ನಿಮ್ಮ ಹತ್ರ ಇದೆ ಅಂತಂದ್ರೆ ನೀವು ಸ್ವಲ್ಪ ನೆಲ್ಲಿಕಾಯಿ ಪೌಡರ್, ಆಮ್ಲ ಪೌಡರ್ ಅಂತ ಬರುತ್ತೆ, ಇದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದ್ರದ್ದು ಲಿಂಕ್ ಬೇಕಾದ್ರೂ ನಾನು ಹಾಕಿರ್ತೀನಿ. ಪ್ಯೂರ್ ಆಗಿರುವಂಥದ್ದನ್ನೇ ಉಪಯೋಗ ಮಾಡಿ. ಅದು ಒಂದು ಸ್ವಲ್ಪ ಬೇಕಾಗುತ್ತೆ, ಆಪ್ಷನಲ್. ಆಮ್ಲ ಪೌಡರ್ ಯಾಕೆ ಅಂತಂದ್ರೆ ತಲೆ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಗ್ರೋತ್ ಚೆನ್ನಾಗಿ ಮಾಡುತ್ತೆ, ತಲೆ ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ಬಿಟ್ಟಿದ್ದೇನೆ. ಈಗ ನೆಕ್ಸ್ಟ್ ನಾವು ಪ್ರಿಪ್ರೇಷನ್ ಮಾಡಬೇಕು. ಹೇಗೆ? ಹೆನ್ನ ಕಲರ್ ಅಥವಾ ಮೆಹಂದಿ ಅಥವಾ ಇಂಡಿಗೋ ಪೌಡರ್ ಅಪ್ಲೈ ಮಾಡೋದಕ್ಕಿಂತ 1 ದಿನ ಮುಂಚೆ ನೀವು ತಲೆ ಸ್ನಾನ ಮಾಡ್ಕೋಬೇಕು. ತಲೆ ಸ್ನಾನ ಮಾಡಿ ಆದ ನಂತರ ಕಂಡೀಷ್ನರ್ ಹಾಕುವಂಗಿಲ್ಲ. ಕಂಡೀಷ್ನರ್ ನೀವು ಹಾಕಿದ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಮೆಹಂದಿ ಕಲರ್ ಹಾಕುವಾಗ ತಲೆಗೆ ಹಿಡ್ಕೊಳ್ಳಲ್ಲ. ಸೊ ಶಾಂಪೂ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ, ತಲೆ ಕೂದಲನ್ನ ಡ್ರೈ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಹಿಂದಿನ ದಿನ ಆ ದಿನನೇ ನೀವು ಮೆಹಂದಿಯನ್ನ ಪ್ರಿಪೇರ್ ಮಾಡ್ಬೋದು. ನಾಳೆ ಬೆಳಗ್ಗೆ ನಾನು ತಲೆ ಕೂದಲಿಗೆ ಕಲರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ರಾತ್ರಿ
ಚೆನ್ನಾಗಿ ತಲೆ ಸ್ನಾನ ಮಾಡ್ತೀನಿ ಶಾಂಪು ಹಾಕಿ, ಕಂಡೀಷ್ನರ್ ಹಾಕಿರಲ್ಲ. ಅದಾದ ನಂತರ ಮೆಹಂದಿಯನ್ನು ರೆಡಿ ಮಾಡಿ ಇಟ್ಟಿರ್ತೇನೆ. ಈಗ ಹೇಗೆ ಮೆಹಂದಿಯನ್ನು ರೆಡಿ ಮಾಡಿ ಇಟ್ಕೊಳ್ಳೋದು? ಮೊದಲಿಗೆ ನಿಮ್ಮ ತಲೆ ಕೂದಲಿಗೆ ಹಾಕುವಷ್ಟು ಎಷ್ಟು ಬೇಕೋ ಅಷ್ಟು 100ರಿಂದ 250 ಗ್ರಾಮ್ ತಗೊಂಬಂದಿರ್ತೀರ, ಅದರಲ್ಲಿ ಎಷ್ಟು ಬೇಕಷ್ಟು ಮೆಹಂದಿ ಪೌಡರನ್ನು ತಗೊಳ್ಳಿ, ಒಂದು ಬೌಲಿಗೆ ಹಾಕೊಳ್ಳಿ. 2 ಚಮಚದಷ್ಟು ಮದರಂಗಿ ಪೌಡರನ್ನು ತಗೊಳ್ಳಿ, ಅದನ್ನು ಕೂಡ ಬೌಲಿಗೆ ಹಾಕೊಳ್ಳಿ. 1/4 ಚಮಚದಷ್ಟು ಲಿಂಬೆ ರಸ ಹೇಳಿದ್ನಲ್ವಾ, ಅದನ್ನು ಹಾಕೊಳ್ಳಿ. ಅದಾದ ನಂತರ ಅಲೋವೆರಾ ಜೆಲ್ ಇದ್ರೆ 1-2 ಚಮಚದಷ್ಟು ಹಾಕೊಳ್ಳಿ. ಟೀ ಡಿಕಾಕ್ಷನ್ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಪೇಸ್ಟ್ ತರ ಆಗ್ಲಿಕ್ಕೆ ಎಷ್ಟು ಬೇಕಷ್ಟು ಹಾಕಿ ಕಲಿಸ್ಬಿಟ್ಟು ಪೇಸ್ಟ್ ತರ ಮಾಡಿ ಮುಚ್ಚಿ ಇಡಬೇಕು. ತಲೆಗೆ ಅಪ್ಲೈ ಮಾಡೋ ತರ ಪೇಸ್ಟ್ ಇರಬೇಕು, ತುಂಬಾ ದಪ್ಪ ಅಲ್ಲ, ತುಂಬಾ ತೆಳ್ಳಗಲ್ಲ, ಹರಿದೋಗೋ ತರ ಕೂಡ ಅಲ್ಲ. ಸೊ ಎಷ್ಟು ಬೇಕಷ್ಟು ಅಂದಾಜಲ್ಲಿ ರೆಡಿ ಮಾಡಿಕೊಂಡು ರಾತ್ರಿ ಇಡಬೇಕು. ಬೆಳಗ್ಗೆ ಹಾಕೋದಿದ್ರೆ, ಇಲ್ಲ ನೀವು ಅದೇ ದಿನ ಮಾಡ್ತಿರೋದ್ರೆ ಅಟ್ಲೀಸ್ಟ್ ಒಂದು 4 ಗಂಟೆ ಆದ್ರೆ ಮೆಹಂದಿ ಪೌಡರ್ ಅನ್ನ ಕಲಸಿಟ್ಟು ಬಿಡಬೇಕು. ಯಾಕಂತಂದ್ರೆ ಕಲರ್ ಆಕ್ಟಿವೇಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಆಗ್ಲೇ ಕಲಸಿ ಆಗ್ಲೇ ಹಾಕಿ ಆಮೇಲೆ ಕಲರ್ ಬಂದಿಲ್ಲ ಅಂತ ಹೇಳ್ಬೇಡಿ. 4ರಿಂದ 6 ಗಂಟೆ ಮೆಹಂದಿಯನ್ನ ಕಲಸಿಟ್ಬಿಡಿ. ಇದನ್ನ ರೆಡಿ ಮಾಡಿಟ್ವಿ. ನೆಕ್ಸ್ಟ್ ಏನು, 5-6 ಗಂಟೆ ಮೆಹಂದಿಯನ್ನ 5-6 ಗಂಟೆ ನೆನೆಸಿಡ್ಬೇಕು. ಅದಾದ ನಂತರ ನಾವು ತಲೆಗೆ ಹಚ್ಕೋಬೇಕು. ಕೈಗೆ ಒಂದು ಗ್ಲೌಸ್ ಹಾಕಿ ನೀಟಾಗಿ ತಲೆ ಕೂದಲನ್ನ ಅಂದ್ರೆ ಎಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಆಗಿ ಹಚ್ಕೋಬೇಕು. ಹಚ್ಕೊಂಡು ಒಂದು ಕ್ಯಾಪ್, ಈ ಸ್ವಿಮ್ಮಿಂಗ್ ಕ್ಯಾಪ್ ಎಲ್ಲ ಬರುತ್ತಲ್ವ, ಹೆಡ್ ಕ್ಯಾಪ್ ಬರುತ್ತಲ್ವಾ, ಅದನ್ನ ಹಾಕ್ಬಿಟ್ಟು ಅಂದ್ರೆ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ನೀವು ಒಂದು 2ರಿಂದ 4 ಗಂಟೆ ಮೆಹಂದಿಯನ್ನ ತಲೆ ಕೂದಲಲ್ಲಿ ಬಿಡಬೇಕು ಡ್ರೈ ಆಗ್ಲಿಕ್ಕೆ. ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಒಳ್ಳೇದು. 1 ಗಂಟೆ 2 ಗಂಟೆ ಬಿಟ್ರೆ ನಿಮ್ಗೆ ಅಷ್ಟೊಂದು ಡಾರ್ಕ್ ಕಲರ್ ಸಿಗಲ್ಲ. ಅಟ್ಲೀಸ್ಟ್ ಒಂದು 3ರಿಂದ 4 ಗಂಟೆ ಕಂಪ್ಲೀಟ್ ಆಗಿ ಡ್ರೈ ಆಗ್ಲಿಕ್ಕೆ ಬಿಟ್ರೆ ನಿಮ್ಗೆ ಡಾರ್ಕ್ ಕಲರ್ ಬರುತ್ತೆ. ಅದಾದ ನಂತರ ತಲೆ ಕೂದಲನ್ನ ವಾಶ್ ಮಾಡಬೇಕು. ತಲೆ ಕೂದಲನ್ನ ವಾಶ್ ಮಾಡ್ಲಿಕ್ಕೆ ಹೋಗೋ ಟೈಮಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಂಡಿಗೋ ಪೌಡರ್ ಅನ್ನ ರೆಡಿ ಮಾಡ್ಕೋಬೇಕು. ಅದು ಹೇಗೆ? ಇಂಡಿಗೋ ಪೌಡರ್ 50ರಿಂದ 100 ಗ್ರಾಮ್, ತಲೆ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಉಗುರು ಬೆಚ್ಚಗಿನ ನೀರಲ್ಲಿ ಕಲಸಿಟ್ಕೊಳ್ಳಿ. ಇದನ್ನ ಕಲಸಿ ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು, ನಾವು ಬೇಗ ಹಚ್ಕೋಬೇಕಾಗುತ್ತೆ. 5ರಿಂದ 5 ನಿಮಿಷ ಇಟ್ಟರು ಸಾಕು. ಸೊ ನೀವು ಮೆಹಂದಿ ಪೌಡರ್ ಹಾಕಿದ ನಂತರ, ಮೆಹಂದಿ ಪೇಸ್ಟ್ ಹಾಕಿದ ನಂತರ 3-4 ಗಂಟೆ ಬಿಟ್ಟಿರ್ತೀರಲ್ವಾ, ಅದಾದ ನಂತರ ತಲೆ ಸ್ನಾನಕ್ಕೆ ಹೋಗ್ತೀರಾ. ಹೋಗೋ ಟೈಮಲ್ಲಿ ಇಂಡಿಗೋ ಪೌಡರನ್ನು ಕಲಸಿಟ್ಟು ಹೋಗಿ. ಚೆನ್ನಾಗಿ ಮೆಹಂದಿ ಹಾಕಿದನ್ನ ಚೆನ್ನಾಗಿ ತೊಳ್ಕೊಳ್ಳಿ, ಒದ್ದೆ ಇರೋದನ್ನ. ಆದರೆ ಒಂದು ಮೆಹಂದಿ ತೊಳ್ಕೊಳ್ಳುವಾಗ ಶಾಂಪು ಹಾಕ್ಲಿಕ್ಕಿಲ್ಲ, ಡ್ರೈ ಆಗಿ ಖಾಲಿ ವಾಟರಲ್ಲಿ ನಾವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೋಬೇಕು. ಕ್ಲೀನ್ ಆಗಿ ತೊಳ್ಕೊಂಡಾದ ನಂತರ ಕಂಡೀಷನರ್ ಹಾಕ್ಲಿಕ್ಕಿಲ್ಲ, ಶಾಂಪು ಹಾಕ್ಲಿಕ್ಕಿಲ್ಲ, ಒರೆಸ್ಕೊಳ್ಳಿ. ನೀರು ಅಂದ್ರೆ ತೊಟ್ಟಿಕ್ಬಾರ್ದು, ಕಂಪ್ಲೀಟ್ ಆಗಿ ಡ್ರೈಯೂ ಆಗಬಾರ್ದು, ಸ್ವಲ್ಪ ಒದ್ದೆ ಇರಬೇಕು. ಹಾಗಂತ ನೀರು ಹಿಂಡಿದ್ರೆ ನೀರನ್ನು ಕಂಪ್ಲೀಟ್ ಆಗಿ ಹಿಂಡ್ಕೊಳ್ಳಿ. ನೀರಿನ ಪಸ ಸ್ವಲ್ಪ ಇರಬೇಕು ಹೊರತು ನೀರೇ ತಲೆ ಕೂದಲಲ್ಲಿ ಇರಬಾರ್ದು. ಅಂದ್ರೆ ಒಂದು ಸ್ವಲ್ಪ ಒರೆಸ್ಕೋಬೇಕು. ನಾವು ಒರೆಸ್ಕೊಂಡಾದ ನಂತರ ಚೂರು ವೆಟ್ ಇರುವಾಗಲೇ ನಾವು ಏನು ಮಾಡಬೇಕು, ಕಲಸಿರುವಂಥ ಇಂಡಿಗೋ ಪೇಸ್ಟನ್ನ ಹಚ್ಕೊಂಡು ಬಿಡಬೇಕು. ಈ ಇಂಡಿಗೋ ಪೇಸ್ಟನ್ನು ನಿಮಗೆ ಮೆಹಂದಿ ಹಾಕಿದಾಗ ಬ್ರೌನ್ ಅಥವಾ ಆರೆಂಜ್ ಕಲರ್ ಅಥವಾ ರೆಡ್ ಕಲರ್ ಬಂದಿರುತ್ತೆ, ಮೆಹಂದಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು ನಾನು ಹೇಳಿರೋ ಪ್ರೊಸೀಜರನ್ನು ಯಾವ ಥರ ಫಾಲೋ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರೆ ಬರೆ ಮಾಡಿದರೆ ಕರೆಕ್ಟ್ ನಿಮಗೆ ಬ್ರೌನ್ ಅಥವಾ ರೆಡ್ ಕಲರ್ ಬರದೇ ಇರ್ಬೋದು. ಮೆಹಂದಿ ಹಾಕಿದಾಗ ನಿಮಗೆ ಸಿಗೋದು ಡಾರ್ಕ್ ಬ್ರೌನ್ ಅಥವಾ ರೆಡ್ ಕಲರ್. ಅದಾದ ನಂತರ ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿದ ನಂತರ ನಮಗೆ ಕಪ್ಪು ಕಲರ್ ಸಿಗುತ್ತೆ. ಸೊ ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿದ ನಂತರ 2ರಿಂದ 3 ಗಂಟೆ ಬಿಡಬೇಕು. ನೀವು ಎಷ್ಟು ಹೊತ್ತು ಜಾಸ್ತಿ ಬಿಡ್ತೀರೋ ಅಷ್ಟೊತ್ತು ಡಾರ್ಕ್ ಕಲರ್ ಬರುತ್ತೆ. ಹಾಗಂತ 4-5 ಗಂಟೆ ಬಿಡಬೇಡಿ. 2ರಿಂದ 3 ಗಂಟೆ ಸಾಕು, ನಿಮಗೆ ನಾರ್ಮಲ್ ಆಗಿ ಬ್ಲ್ಯಾಕ್ ಕಲರ್ ಬರುತ್ತೆ. ನೀವು ಆದಷ್ಟು ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಾಕಿದ ನಂತರ ತಲೆ ಕೂದಲನ್ನ ಒಂದು ಶವರ್ ಕ್ಯಾಪ್ ಅಥವಾ ಈ ಕ್ಯಾಪ್ ಬರುತ್ತಲ್ವ ಅದರಲ್ಲಿ ಕವರ್ ಮಾಡಿ ಇಟ್ಕೊಳ್ಳಿ, ಕಲರ್ ಬೇಗ ಆಕ್ಟಿವೇಟ್ ಆಗುತ್ತೆ. ಅದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತಲೆಯನ್ನು ತೊಳಿಬೇಕು. ಜಾಸ್ತಿ ಬೆಚ್ಚಗಿನ ನೀರಲ್ಲಿ ತೊಳೆದ್ರೆ ಕಲರ್ ಡೈಲ್ಯೂಟ್ ಆಗುತ್ತೆ. ತಲೆ ಕೂದಲಿಗೆ ಮೆಹಂದಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ತಲೆ ಕೂದಲಲ್ಲಿ ಎಣ್ಣೆ ಪಸೆ ಕಂಡೀಷನರ್ ಇದ್ರೆ ಕಲರ್ ಸರಿಯಾಗಿ ಆಗಲ್ಲ. ಅರೆ ಬರೀ ನೀವು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಕಲರ್ ಕರೆಕ್ಟಾಗಿ ಬರಲ್ಲ. ನಾನು ಹೇಳಿದ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಕಲರ್ ಕರೆಕ್ಟಾಗಿ ಬರುತ್ತೆ. 3 ಗಂಟೆ ಬಿಟ್ಟ ನಂತರ ತೊಳ್ಕೊಳ್ಳಿ. ಶಾಂಪು ಮಾಡುವಂಗಿಲ್ಲ, ಖಾಲಿ ವಾಟರಲ್ಲೇ ತೊಳ್ಕೋಬೇಕು. 1-2 ದಿನ ಆದ ನಂತರ ನೀವು ಕ್ಲೀನಾಗಿ ಅಂದರೆ ಆಯಿಲ್ ಆಗಿ ಶಾಂಪು ಹಾಕಿ ತೊಳಿಬೋದು. ನಿಮಗೆ ಇನ್ನೂ ಡಾರ್ಕ್ ಕಲರ್ ಬೇಕು ಅಂತಂದರೆ ಈ ಇಂಡಿಗೋ ಪೌಡರ್ದು ಸ್ಟೆಪ್ ಇದೆಯಲ್ವಾ, ಒಂದು 3-4 ದಿನ ಆಯಿತು ಮೆಹಂದಿ ಹಾಕಿಬಿಟ್ಟು ಇನ್ನೂ ನಾನು ಸ್ಯಾಟಿಸ್ಫೈ ಇಲ್ಲ, ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಕಲರ್ ಕಪ್ಪು ಕಲರ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಿಮ್ಗೆ ಅನ್ನಿಸಿದ್ರೆ 4-5 ದಿನ ಬಿಟ್ಟು ಅಥವಾ 1 ವಾರ ಬಿಟ್ಟು ಮತ್ತೆ ಇಂಡಿಗೋ ಕಲರ್ದು ಸ್ಟೆಪ್ ರಿಪೀಟ್ ಮಾಡಿ. ಮೆಹಂದಿ ಬೇಡ, ಬರೀ ಇಂಡಿಗೋ ಕಲರ್ದು. ಉಗುರು ಬೆಚ್ಚಗಿನ ನೀರಲ್ಲಿ ಕಲಸಿಡಿ, 5 ನಿಮಿಷ ಬಿಟ್ಟು ಹಚ್ಕೊಳ್ಳಿ, 2 ಗಂಟೆ ಬಿಟ್ಟು ತಲೆ ಕೂದಲು ತೊಳ್ಕೊಳ್ಳಿ. ಡಾರ್ಕ್ ಕಪ್ಪು ಬಣ್ಣ ಬರುತ್ತೆ ಈ ಸ್ಟೆಪ್ಪನ್ನು ಫಾಲೋ ಮಾಡಿದರೆ.
ನಾನು ಇದನ್ನೇ ಮಾಡುವಂಥದ್ದು. ತಾಳ್ಮೆ ಬೇಕು. ಏನು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ. ತುಂಬಾ ಸಿಂಪಲಾಗಿ ಮಾಡ್ಬೋದು. ಈ ಕಲರ ನಾನು ಹೇಳ್ತೀನಿ ಕೇಳಿ, ಆ ಡಾರ್ಕ್ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದು ಒಂದು 5ರಿಂದ 6 ವಾರ ಆದರೂ ಬರುತ್ತೆ. ಆದರೆ ತುಂಬ ಟೈಮ್ ನಿಮಗೆ ಮೆಹಂದಿ ಕಲರ್ ಇರುತ್ತಲ್ವ, ತಲೆ ಕೂದಲು ಹಾಗೆ ಉಳಿಯುತ್ತೆ. ನಾನು ಒಂದ್ಸರಿ ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಹಾಕಿ ಕಲರ್ ಮಾಡಿದರೆ 2 ತಿಂಗಳ ತನಕ ನಾನು ಮತ್ತೆ ಕಲರ್ ಮಾಡೋಕ್ಕೆ ಹೋಗಲ್ಲ. ಕಂಪ್ಲೀಟ್ ಆಗಿ ಅದು ರೆಡ್ ಅನ್ನಿಸಿದ ನಂತರನೇ, ಅದು ವೈಟ್ ಕಾಣಿಸ್ಲಿಕ್ಕೆ ಶುರು ಆದ ನಂತರನೇ ನಾನು ಮತ್ತೆ ಕಲರಿಂಗ್ ಮಾಡುವಂಥದ್ದು. ಈ ಸ್ಟೆಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ನ್ಯಾಚುರಲ್ ಆಗಿ ಮನೆಯಲ್ಲಿ 100% ಪಕ್ಕ ನಾವು ಹೇರ್ ಕಲರ್ ಮಾಡ್ಬೋದು. ಇದರಿಂದ ಹೇರ್ ಡ್ಯಾಮೇಜ್ ಆಗೋದು ತಪ್ಪುತ್ತೆ. ಕೆಮಿಕಲ್ ಹೇರ್ ಡೈಯಿಂದ ನಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗೋದು ತಪ್ಪುತ್ತೆ. ತಲೆ ಕೂದಲು ಉದುರೋದು ತಪ್ಪುತ್ತೆ. ಡ್ಯಾಂಡ್ರಫ್ ಆಗೋದು ತಪ್ಪುತ್ತೆ. ಇರಿಟೇಷನ್ ತಪ್ಪುತ್ತೆ. ಓವರಲ್ ಆಗಿ ಇದು ಎಲ್ಲದಕ್ಕೂ ಒಳ್ಳೆಯದು. ಹಾಗಂತ ನೀವು ಏನು ಅಂದರೆ, ನೀವು ಆದಷ್ಟು ಫ್ರೆಶ್ ಪೌಡರ್ಗಳನ್ನು ಉಪಯೋಗ ಮಾಡಿ, ಆದಷ್ಟು ಪ್ಯೂರ್ ಆಗಿರುವಂಥ ಪೌಡರ್ಗಳನ್ನು ಉಪಯೋಗ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಚೆಕ್ ಮಾಡಿಕೊಂಡು ಬೈ ಮಾಡಿ, ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ, ಅಲ್ಲಿಂದನೂ ಬೈ ಮಾಡ್ಬೋದು, ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಎಲ್ಲ ಕಮೆಂಟ್ಸನ್ನು ನೋಡಿರ್ತೀನಿ. ಅಂದರೆ ನಿಮಗೆ ಇಮಿಡಿಯೇಟ್ ನಾನು ರಿಪ್ಲೈ ಮಾಡಬೇಕು ಅಂತ ಅನ್ನಿಸಿದ ಕಮೆಂಟ್ಗಳನ್ನ ರಿಪ್ಲೈ ಮಾಡ್ತೀನಿ. ಕೆಲವುದಕ್ಕೆ ನಾನು ನೆಕ್ಸ್ಟ್ ನೋಡ್ಕೊಂಡು ಅದರ ಬಗ್ಗೆ ವಿಡಿಯೋನೂ ಮಾಡ್ತಾ ಇರ್ತೇನೆ. ನನ್ನ ಚಾನಲನ್ನು ಫಾಲೋ ಮಾಡೋದು ಮರಿಬೇಡಿ. ಯಾಕಂತಂದರೆ ಇಂಥದ್ದು ಉಪಯುಕ್ತವಾಗಿರುವಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.